ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ ಹಾಗೂ ಸಹಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಸದ್ಯಕ್ಕೆ ದರ್ಶನ್ಗೆ ಸೆರೆಮನೆಯೇ ನೆರೆಮನೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಇತರೆ 7 ಆರೋಪಿಗಳು ಮತ್ತೊಮ್ಮೆ ಜೈಲು ಸೇರುತ್ತಿದ್ದಾರೆ. ರಾಜ್ಯ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿತ್ತು. ನಟ ದರ್ಶನ್ಗೆ ಎಲ್ಲರಿಗಿಂತಲೂ ತುಸು ಮುಂಚಿತವಾಗಿ ಮಧ್ಯಂತರ ಜಾಮೀನು ನೀಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳು ಮತ್ತೆ ಜೈಲು ಸೇರಲಿದ್ದಾರೆ. ಜಾಮೀನು ಪಡೆದು ಸ್ವತಂತ್ರ ಹಕ್ಕಿಯಾಗಿದ್ದ ದರ್ಶನ್ ಈಗ ಮತ್ತೆ ಜೈಲು ಸೇರುತ್ತಿದ್ದಾರೆ. ಈ ಬಾರಿ ದೇಶದ ಪರಮೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಿಂದಲೇ ಜಾಮೀನು ರದ್ದು ಆದೇಶ ಹೊರಬಿದ್ದಿದೆ. ಜಾಮೀನು ರದ್ದು ಮಾಡಿರುವುದು ಮಾತ್ರವೇ ಅಲ್ಲದೆ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡಿದ ಪ್ರಕರಣದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಮತ್ತೊಮ್ಮೆ ಹಾಗಾಗದಂತೆ ಎಚ್ಚರಿಕೆ ವಹಿಸುವಂತೆ ಕಠಿಣ ಎಚ್ಚರಿಕೆಯನ್ನ ನೀಡಿದೆ. ದರ್ಶನ್ ಈಗ ಮತ್ತೆ ಜೈಲು ಸೇರಿದ್ದು ಅವರ ಮುಂದೆ ಈಗಿರುವ ಆಯ್ಕೆಗಳೇನು ಎಂಬ ಪ್ರಶ್ನೆ ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಮೂಡಿದೆ. ದೇಶದ ಪರಮೋಚ್ಚ ನ್ಯಾಯಾಲಯವೇ ಜಾಮೀನು ರದ್ದು ಮಾಡಿರುವ ಕಾರಣ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಅವಕಾಶವೂ ಸಹ ದರ್ಶನ್ಗೆ ಸದ್ಯಕ್ಕೆ ಇಲ್ಲದಾಗಿದೆ. ಹಾಗಾಗಿ ಕನಿಷ್ಠ 6 ತಿಂಗಳುಗಳ ಕಾಲ ನಟ ದರ್ಶನ್ ಜೈಲಿನಲ್ಲಿ ಕಡ್ಡಾಯವಾಗಿ ಕಾಲ ಕಳೆಯಲೇಬೇಕಾಗಿದೆ. 6 ತಿಂಗಳ ಬಳಿಕ ಜಾಮೀನಿಗೆ ಮತ್ತೊಮ್ಮೆ ಅರ್ಜಿ ಹಾಕಬಹುದಾಗಿದೆ. ಅದು ಸಹ ಸುಪ್ರೀಂ ಕೋರ್ಟ್ನಲ್ಲಿಯೇ ಈ ಅರ್ಜಿ ಹಾಕಬೇಕಿದ್ದು, ಅದರ ವಿಚಾರಣೆಗೆ ಸಾಕಷ್ಟು ಸಮಯವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಲಿದೆ. ಇದರ ಹೊರತಾಗಿ ದರ್ಶನ್ ಆರೋಗ್ಯದ ನೆಪವೊಡ್ಡಿ ಮಧ್ಯಂತರ ಜಾಮೀನು ಪಡೆಯುವ ಅವಕಾಶವೂ ಇದೆ. ಆದರೆ ಅದಕ್ಕೆ ದರ್ಶನ್ಗೆ ನಿಜವಾಗಿಯೂ ಅನಾರೋಗ್ಯ ಇರಬೇಕಾಗ್ತದಾ? ಕಳೆದ ಬಾರಿಯಂತೆ ಶಸ್ತ್ರಚಿಕಿತ್ಸೆಯ ಕಾರಣ ನೀಡಿ ಆ ಬಳಿಕ ಕೇವಲ ಫಿಸಿಯೋಥೆರಪಿಗೆ ಸೀಮಿತವಾಗುವಂತಿಲ್ಲ. ಗಂಭೀರ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಮಾತ್ರವೇ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು, ನ್ಯಾಯಾಲಯವು ಲಘು ಬಗೆಯಲ್ಲಿ ಪ್ರಕರಣದ ವಿಚಾರಣೆಯನ್ನ ನಡೆಸಿ ಒಂದೊಮ್ಮೆ ದರ್ಶನ್ ಹಾಗೂ ಇತರೆ ಆರೋಪಿಗಳದ್ದು ತಪ್ಪಿಲ್ಲ ಎಂದು ತೀರ್ಪು ಪ್ರಕಟಿಸಿದ್ರೆ ದರ್ಶನ್ ಜೈಲಿನಿಂದ ಬಿಡುಗಡೆ ಆಗಬಹುದಾಗಿದೆ. ಆದರೆ ಈ ಸಾಧ್ಯತೆ ಬಹಳ ಕಡಿಮೆ. ದರ್ಶನ್ಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುವುದು ಖಂಡಿತ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಸರ್, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೆ ಜೈಲು ಸೇರಿರುವಂತದ್ದು, ಅವರ ಮುಂದಿನ ಆಯ್ಕೆ ಏನಾಗಿರ್ಬೋದು ಅಂತ ನೋಡಿ. ದರ್ಶನ್ ಮತ್ತು ಇತರ 7 ಮಂದಿ ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಜಾಮೀನು ಕೊಟ್ಟದ್ದು. ಆರಂಭದಲ್ಲಿ ದರ್ಶನಿಗೆ ಜಾಮೀನು ಕೊಡಲಾಯಿತು ಮೆಡಿಕಲ್ ಗ್ರೌಂಡ್ ಮೇಲೆ. ಉಳಿದ 6 ಮಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಜಾಮೀನು ಕೊಟ್ಟಿತ್ತು. ಅದರಲ್ಲಿ ಮತ್ತು 10 ಮಂದಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. 17 ಮಂದಿ ಆರೋಪಿಗಳು. ಅದರಲ್ಲಿ ಅವರಿಗೆ ಜಾಮೀನು ಆಗಲಿಲ್ಲ. ಇವರಿಗೆ ಒಂದು 7 ಮಂದಿಗೆ ಜಾಮೀನಾಯಿತು. ಜಾಮೀನಾದ ನಂತರ ದರ್ಶನ್ನ ವರ್ತನೆ ಕೆಲವೊಂದು ಮೀಡಿಯಾಗಳಲ್ಲಿ ಹರಿಯತೊಡಗಿದಾಗ ಸಹಜವಾಗಿಯೇ ಸರ್ಕಾರಿ ಪರ ವಿಶೇಷ ಅಭಿಯೋಜಕರು, ಅದಕ್ಕೆ ಸ್ಪೆಷಲ್ ಪಿಪಿ ಅಂತ ಮಾಡಿದ್ರು ಪ್ರಸನ್ನ ಕುಮಾರ್ ಅಂತೇಳಿ, ಅವರು ಇದನ್ನೆಲ್ಲ ಜೋಡಿಸಿಕೊಂಡು ದರ್ಶನಿಗೆ ಯಾವ ತೊಂದರೆಯೂ ಇಲ್ಲ, ಮೆಡಿಕಲ್ ಗ್ರೌಂಡಲ್ಲಿ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಆತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾನೆ, ಆತ ಸಿನಿಮಾ ಶೂಟಿಂಗ್ಗೆ ಇಲ್ಲಿ ಭಾಗವಹಿಸ್ತಾ ಇದ್ದಾನೆ, ವಿದೇಶಕ್ಕೆ ಹೋಗಿದ್ದಾನೆ, ಇದಕ್ಕೆಲ್ಲ ಪೇಪರ್ ಕಟ್ಟಿಂಗ್ಸು, ಫೋಟೋಗ್ರಾಫ್ಸು ಇದನ್ನೆಲ್ಲ ಜೋಡಿಸಿಕೊಂಡು ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿತ್ತು. ಸಹಜವಾಗಿ ನೋಟಿಸ್ ಇಶ್ಯೂ ಮಾಡ್ತದೆ. ಆಗ ದರ್ಶನ್ ಪರವಾಗಿ ಹಿರಿಯ
ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಹಾಜರಾಗಿದ್ದರು. ಅಲ್ಲಿ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ಗಳೆಲ್ಲ ಹಾಜರಾದರು. ಅಲ್ಲಿ ವಾದ ಪ್ರತಿವಾದ ನಡೀತು ದ್ವೀಪ ಸದಸ್ಯ ಪೀಠದಲ್ಲಿ. ಆಗಲೇ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೆಲವೊಂದು ಅಂಶಗಳನ್ನು ಎತ್ತಿದಾಗ ಕಪಿಲ್ ಸಿಬ್ಬಲ್ ಅವರಿಗೆ ಅದನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೆ. ಅದರಿಂದ ಅವರು ಹಿಂದೆ ಸತ್ತರು. ಆ ವೇಳೆಗಾಗಲೇ ಗೊತ್ತಾಗಿತ್ತು ಈ ಪ್ರಕರಣದಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ಬೋದು ಅಂತೇಳಿ. ಆದರೆ ಒಂದು ಹೈಕೋರ್ಟ್ನ ಜಸ್ಟಿಸ್ ಕೊಟ್ಟಂಥ ಜಾಮೀನನ್ನು ಸುಪ್ರೀಂ ಕೋರ್ಟು ನೇರವಾಗಿ ವಜಾ ಮಾಡ್ತದಂತ ಆದರೆ, ಆದೇಶವನ್ನು ವಜಾ ಮಾಡ್ತದಂತಾದರೆ ಬೇರೆ ಬೇರೆ ಕಾರಣಗಳಿದೆ. ಯಾಕಂದರೆ ಸ್ಪಷ್ಟವಾಗಿ ಹೇಳಬೇಕು ಅವರು, ನಾನು ಯಾವ ಕಾರಣಕ್ಕೆ ಹೈಕೋರ್ಟ್ ಆದೇಶವನ್ನು ವಜಾ ಮಾಡ್ತಾ ಇದ್ದೀನಿ ಅಂತೇಳಿ. ಅದರಿಂದಾಗಿ ಆ ಕಾರಣಗಳನ್ನೆಲ್ಲ ವಿಸ್ತೃತವಾಗಿ ವಿವರಿಸಿ ಅವರು ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ದರಿಂದಾಗಿ ಇವರು ಅದು ಸಹ ಸಾಮಾನ್ಯವಾಗಿ ಏನು ಮಾಡ್ತದೆ ಅಂತ ಹೇಳಿದರೆ, ಈಗ ಇದಕ್ಕಿಂತ ಮೊದಲು ಕೆಲವೊಂದು ಪ್ರಕರಣಗಳಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದುಂಟು. ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಕೊಟ್ಟ ಜಾಮೀನನ್ನು ಹೈಕೋರ್ಟ್ ವಜಾ ಮಾಡಿದ್ದು ಉಂಟು. ಇಲ್ಲಂತ ಏನಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ಅದೆಲ್ಲ ಇರುವಂಥದ್ದೇ. ನೀವು ಯಾವ ಕಾರಣದಿಂದಾಗಿ ನೀವು ಜಾಮೀನು ಪಡ್ಕೊಂಡಿದ್ದೀರಾ, ಆ ಕಾರಣ ಸಮಂಜಸ ಅಲ್ಲ ಅಂತ ಹೇಳಿ ಮೇಲಿನ ಕೋರ್ಟಿಗೆ ಮನವರಿಕೆ ಆದರೆ ಆ ಕೋರ್ಟು ಆ ಜಾಮೀನನ್ನು ಆದೇಶವನ್ನು ವಜಾಗೊಳಿಸ್ತದೆ. ಅದೇ ರೀತಿ ಹೈಕೋರ್ಟ್ ಕೊಟ್ಟ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದಂತಹ ನಿದರ್ಶನಗಳು ಇವೆ. ಯಾಕಂತ ಹೇಳಿದರೆ, ಸುಪ್ರೀಂ ಕೋರ್ಟು ಒಂದು ಪ್ರಕರಣದ ಮೇಲೆ ನಿಗಾ ವಹಿಸಿದಂತಾದರೆ ಆಗ ಆ ಪ್ರಕರಣದ ಆರೋಪಿಗಳು ಮತ್ತು ಸರ್ಕಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸುಪ್ರೀಂ ಕೋರ್ಟು ನಿಗಾ ವಹಿಸಿದೆ ಆ ಪ್ರಕರಣದಲ್ಲಿ ಅಂತ ಆದ ಕೂಡಲೇ. ಯಾಕಂತ ಹೇಳಿದರೆ ಅದು ಒಂದು ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಂಥ ಪ್ರಕರಣ, ಮೀಡಿಯಾ ಟ್ರಯಲ್ ಆಗಿದ್ದಂಥ ಪ್ರಕರಣ. ಪೊಲೀಸರು ಎಷ್ಟು ತನಿಖೆ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ 3 ಪಟ್ಟು ಮಾಧ್ಯಮಗಳು ತನಿಖೆ ಮಾಡಿದ್ದಾರೆ. ಅದರಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಆ ಪ್ರಕರಣ ಚರ್ಚೆಗೆ ಈಡಾದದ್ದು. ಒಂದು ಚಿತ್ರನಟರೊಬ್ಬರು ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂಥ ಆರೋಪ ಇರುವಂಥದ್ದು. ಈ ಹಿಂದೆ ಹಲವಾರು ಚಿತ್ರನಟರ ಮೇಲೆ ಆರೋಪಗಳು ಬಂದಿತ್ತು. ಬಾಲಿವುಡ್ ನಟ ಸಂಜಯ್ ದತ್ ಮೇಲೆ ಒಂದು ಆರೋಪ ಬಂದಿತ್ತು, AK-47 ಗನ್ ಮನೆಯಲ್ಲಿ ಇಟ್ಕೊಂಡಿತ್ತು ಅಂತೇಳಿ. ಆದ್ದರಿಂದಾಗಿ ಅದು ಬಾಂಬೆ ಸೀರಿಯಲ್ ಬ್ಲಾಸ್ಟ್ನ ಸಂದರ್ಭದಲ್ಲಿ ಆಗಿರುವಂಥದ್ದು. ಅದರಿಂದಾಗಿ ಸಂಜಯ್ ದತ್ತ ಒಂದು 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬರಬೇಕಾಯಿತು. ಅದರಿಂದಾಗಿ ಅಂತಹ ಪ್ರಕರಣಗಳು ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳಿಗೆ ಆಹಾರವನ್ನು ದಿನನಿತ್ಯ ಒದಗಿಸುವಂಥ ಘಟನೆಗಳು. ಆದ್ದರಿಂದ ಅಂತಹ ಪ್ರಕರಣಗಳ ಬಗ್ಗೆ ಕೋರ್ಟು ಸಹ ಗಮನ ಇರಿಸುತ್ತೆ. ಇಲ್ಲದೆ ಕೋರ್ಟು ಯಾವತ್ತೂ ಇಂಥ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಚಾರಗಳನ್ನು ಕೋರ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕಂದರೆ ಅವರಿಗೆ ಅವರ ಎದುರು ಬಂದ ಫೈಲಿನ ಮೇಲೆ ಮಾತ್ರ ಅವರಿಗೆ ಕಾನ್ಸಂಟ್ರೇಷನ್ ಇದ್ದದೇ ಬರ್ತದೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಗಮನ ಹರಿಸುವುದಿಲ್ಲ. ಒಂದು ವೇಳೆ ಸಾರ್ವಜನಿಕವಾಗಿ ಅದು ಚರ್ಚಿತವಾಗುವಂಥ ವಿಷಯ ಆದರೆ ಅಂತಹ ಸಂದರ್ಭದಲ್ಲಿ ಅದು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅದರಲ್ಲಿ ಅಡಗಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಗೊಂಡು ಸಂಬಂಧಪಟ್ಟವರಿಗೆ ನೋಟಿಸ್ ಇಶ್ಯೂ ಮಾಡುವುದಂತ. ಇಲ್ಲ ಇದ್ರೆ ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನೇ ಸಲ್ಲಿಸಬೇಕು. ಅದು ಮೇಲ್ಮನವಿಯನ್ನು ತಗೊಂಡಾಗ ಏನು ಸರ್ಕಾರಿ ಪರ ಅಭಿಯೋಜಕರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು, ಯಾವ್ಯಾವ ಕಾರಣಗಳನ್ನು ಇಟ್ಟುಕೊಂಡು ಅವರ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ಯಾಕಂತ ಹೇಳಿದರೆ ಸರ್ಕಾರಕ್ಕೆ ಏನಿರೋದು, ದರ್ಶನ್ ಆಗಲಿ ಮತ್ತೊಬ್ಬರೇ ಆಗಲಿ ಆರೋಪಿ. ರೇಣುಕಾಸ್ವಾಮಿ ಬಡಪಾಯಿಯೇ ಆಗಿರಲಿ, ಅವನಿಗೆ ಏನು ಅವನ ಮನೆಯವರಿಗೆ ಯಾವುದೇ ರೀತಿ ಆರ್ಥಿಕವಾದಂಥ ಯಾವುದೇ ಬೆಂಬಲ ಇಲ್ಲದೇ ಇರಲಿ, ಅವನ ಪರವಾಗಿ ಸರ್ಕಾರ ನಿಂತ್ಕೊಂಡಿರೋದು. ಪ್ರಾಸಿಕ್ಯೂಷನ್ ಈಸ್ ಎ ವಿಕ್ಟಿಮ್ ಅನ್ನು ಡಿಫೆಂಡ್ ಮಾಡ್ತದೆ ಸಾಮಾನ್ಯವಾಗಿ. ಅವನ ಪರವಾಗಿ ಸರ್ಕಾರ ನಿಂತ್ಕೊಂಡಿರೋದು. ಅದರಿಂದ ಸರ್ಕಾರ ವರ್ಸಸ್ ಎಕ್ಯೂಸ್ಡ್ ಹೊರತು ರೇಣುಕಾಸ್ವಾಮಿ ವರ್ಸಸ್ ದರ್ಶನ್ ಅಲ್ಲ. ರೇಣುಕಾಸ್ವಾಮಿ ಈಸ್ ಎ ವಿಕ್ಟಿಮು. ಅದರಲ್ಲಿ ಯಾರು ದೂರು ಕೊಟ್ಟಿದ್ದಾರ ಅವ ದೂರುದಾರನೇ ಹೊರತು, ಅವ ಒಬ್ಬ ಸಾಕ್ಷಿಯೇ ಹೊರತು ಅವ
ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದಿಲ್ಲ. ಪ್ರಮುಖ ಪಾತ್ರ ವಹಿಸುವುದು ಸರ್ಕಾರ. ಅದರಿಂದಾಗಿ ಸರ್ಕಾರಕ್ಕೆ ಆ ಜವಾಬ್ದಾರಿ ಇರುವುದು. ನಾವು ಆರೋಪಿಯನ್ನು ಯಾವ ರೀತಿ ಶಿಕ್ಷಿಸಬೇಕು ಎನ್ನುವುದ ಜವಾಬ್ದಾರಿ ಇರುವುದು ಸರ್ಕಾರಕ್ಕೆ. ಆದ್ದರಿಂದ ಸರ್ಕಾರದ ಪರವಾಗಿ ನ್ಯಾಯಾಲಯಗಳು ಕಾರ್ಯ ನಿರ್ವಹಿಸ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರಬಲವಾದಂಥ ವಾದವನ್ನು ತಮ್ಮ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ನ ದ್ವಿಸದ ಪೀಠಕ್ಕೆ ಒಪ್ಪಿಸಿದೆ. ಯಾಕಂತ ಹೇಳಿದರೆ ಅವರು ಸುಳ್ಳು ಹೇಳಿ ವೈದ್ಯಕೀಯ ಕಾರಣಗಳನ್ನು ಕೊಟ್ಟು ಜಾಮೀನು ಪಡ್ಕೊಂಡಿದ್ದಾನೆ. ಕೆಲವು ದಿನಗಳ ಕಾಲ BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅಲ್ಲಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಗೆ ಅವನು ಸರಿಯಾಗಿದ್ದಾನೆ. ಅವನಿಗೆ ಸರ್ಜರಿ ಆಗಬೇಕಾದ ಅವನ ಅನಿವಾರ್ಯತೆ ಇಲ್ಲ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ವೈದ್ಯರು ಹೇಳಿದ್ರು ಏನಂತ ಹೇಳಿದರೆ ಅವನಿಗೆ ಸರ್ಜರಿ ಆಗಲೇಬೇಕು. ವಿದಿನ್ 2 ವೀಕ್ಸ್ ಒಳಗೆ ಸರ್ಜರಿ ಆಗಬೇಕು. ಸರ್ಜರಿ ಆಗದಿದ್ದರೆ ಅವನಿಗೆ ಪ್ಯಾರಲಿಸ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳಿವೆ ಅಂತೇಳಿ ಅವರ ಅಭಿಪ್ರಾಯ ಇತ್ತು. ಆದ್ದರಿಂದ ಅವರ ಒಪಿನಿಯನ್ ಅನ್ನು ರಾಜ್ಯ ಹೈಕೋರ್ಟು ಕ್ರಾಸ್ ಚೆಕ್ ಮಾಡಿ ಅವನಿಗೆ ಜಾಮೀನು ಕೊಟ್ಟದ್ದು. ಇಮಿಡಿಯೇಟ್ಲಿ ನೀವು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತೇಳಿ. ಆದ್ದರಿಂದಾಗಿ ಬಳ್ಳಾರಿ ಜೈಲಿಂದ ರಿಲೀಸ್ ಆದಂತಹ ದರ್ಶನ್ ಬೆಂಗಳೂರಿಗೆ ಕಾರಲ್ಲಿ ಬಂದು ನೇರವಾಗಿ ಹೋಗಿ BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ಅಲ್ಲಿ ಫಿಸಿಯೋಥೆರಪಿ ಮಾಡಿದರೆ ಹೊರತು ಬೇರೇನು ಸರ್ಜರಿ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಸರ್ಜರಿ ಯಾಕೆ ಮಾಡಲಿಲ್ಲ ಅಂತ ಕಾರಣ ಹೇಳಿದಕ್ಕೆ ಅವ್ರದ್ದು ಶುಗರ್ ಲೆವೆಲ್ ಮತ್ತು BP ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ. ಅಲ್ಲಿ ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬರದಿದ್ರೆ ನಿಮಗೆ ಸರ್ಜರಿ ಮಾಡ್ಲಿಕ್ಕೆ ಆಗಲ್ಲ. BP ನಿಯಂತ್ರಣಕ್ಕೆ ಬರದಿದ್ರೆ ಸರ್ಜರಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಡಾಕ್ಟರ್ ವಾದ. ಆದರೆ BP-ಯನ್ನು ಮತ್ತು ಶುಗರನ್ನು ಮೆಡಿಸಿನ್ ಮೂಲಕ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ದಿವಸ ಬೇಕು ಅಂತ ಇರಲಿಲ್ಲ. ಇದು ಎಲ್ಲ ಸೂಕ್ಷ್ಮ ವೈದ್ಯಕೀಯ ವಿಚಾರಗಳು. ಆದ್ದರಿಂದ ಜಸ್ಟಿಸ್ಗಳು ಅದನ್ನು ಗಮನಿಸದೇ ಇರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಸಹ ನೂರಾರು ಪ್ರಕರಣಗಳಲ್ಲಿ ಇಂತಹ ಕಳ್ಳಾಟಗಳನ್ನು ನೋಡಿಯೇ ಕೂತಿರೋರು. ಅಂದ್ರೆ ಎಲ್ಲಾ ಕಡೆಗೆ ತಿರುಗಾಡ್ತಾರೆ, ಶೂಟಿಂಗ್ ಹೋಗ್ತಾರೆ ಎಲ್ಲ. ಅದರ ನಂತರ ಅವರು BGS ನಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅವರ ಡೈಲಿ ಸಿನಿಮಾದ ಶೂಟಿಂಗಿಗೆ ಹೋದ್ರು, ವಿದೇಶಕ್ಕೆ ಹೋದ್ರು, ಅವರ ಫಾರ್ಮಸಿಗೆ ಹೋದ್ರು, ಕುದುರೆ ಮೇಲೆ ಸವಾರಿ ಮಾಡಿದ್ರು. ಅದನ್ನು ಏನಾಯ್ತು, ಈಸ್ ಎ ಸೆಲೆಬ್ರಿಟಿ ಆಗಿದ್ರಿಂದ ಅದರ ಫೋಟೋಗಳು ವೈರಲ್ ಆಗ್ತಾ ಹೋಗ್ತು ಸಹಜವಾಗಿ. ಇದನ್ನು ಗಮನಿಸಿತ್ತು ಕೋರ್ಟ್. ಜೈಲಲ್ಲಿ ಇದ್ದಾಗ ಬ್ಯಾಗ್ ಎತ್ತಲಿಕ್ಕೂ ಕಷ್ಟ ಪಡ್ತಾ ಇದ್ರು, ನಡೀಲಿಕ್ಕೂ ಕಷ್ಟ ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮಗೆ ನೋಡುವಾಗ ಸಹಜವಾಗಿ ಇವರಿಗೆ ಬೆನ್ನು ನೋವು ಇದೆ ಅಂತೇಳಿ ರೆಸ್ಟ್ ತಗೊಂಡ್ರೆ ಅದು ಸರಿಯಾಗುವಂಥದ್ದು ಅಂತ ಗೊತ್ತಿತ್ತು. ರೆಸ್ಟ್ ತಗೊಂಡ್ರೆ ಸರಿಯಾಗ್ತಿತ್ತು. ಯಾಕಂದ್ರೆ ಇಲ್ಲಿ ಫ್ರಾಕ್ಚರ್ ಅಲ್ಲ ಅದು. ನಿಮಗೆ ಒಂದು ಮೂಳೆಯನ್ನು ಕಟ್ ಮಾಡಿ ಇನ್ನೊಂದು ಮೂಳೆಯನ್ನು ಸೇರಿಸುವಂಥ ಸರ್ಜರಿ ಏನಲ್ಲ. ಅದರಿಂದಾಗಿ ಅದು ಸರಿ ಆಗ್ತಾ ಇತ್ತು, ಫಿಸಿಯೋದಲ್ಲಿ ಸರಿ ಆಗ್ತಿದೆ. ಆದರೆ ಇವರು ನ್ಯಾಯಾಲಯಕ್ಕೆ ಕೊಟ್ಟ ಕಾರಣಗಳು, ಅದಕ್ಕೆ ಸಂಬಂಧಪಟ್ಟು ವೈದ್ಯರು ಕೊಟ್ಟಂಥ ಸರ್ಟಿಫಿಕೇಟ್ಗಳು, ಇದು ಎಲ್ಲವೂ ಜಾಮೀನಿಗೆ ಬೇಕಾಗಿ ಕ್ರಿಯೇಟ್ ಮಾಡಿದ್ದು ಎನ್ನುವುದು ನ್ಯಾಯಾಲಯದ ಗಮನಕ್ಕೆ ಬಂದಿದ್ದರಿಂದ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ದು. ಜಾಮೀನನ್ನು ಸಾಮಾನ್ಯವಾಗಿ ನಾವು ಹೈಕೋರ್ಟು ಜಾಮೀನು ಕ್ಯಾನ್ಸಲ್ ಮಾಡಿದ್ದನ್ನು ನೋಡಿದ್ದೇವೆ, ಸುಪ್ರೀಂ ಕೋರ್ಟು ಜಾಮೀನು ಕ್ಯಾನ್ಸಲ್ ಮಾಡಿದ್ದನ್ನು ನೋಡಿದ್ದೇವೆ. JMFC ಕೋರ್ಟ್ ಕೊಟ್ಟ ಜಾಮೀನನ್ನು ಸೆಷನ್ಸ್ ಕೋರ್ಟ್ ಜಾಮೀನು ಕ್ಯಾನ್ಸಲ್ ಮಾಡಿದ್ದು ಇದೆ, ಇಲ್ಲಂತೇನಿಲ್ಲ. ಅಂತಹ ಸಂದರ್ಭದಲ್ಲಿ ಜಾಮೀನಲ್ಲಿ ಹೊರಗಿದ್ದಂಥ ವ್ಯಕ್ತಿಗೆ 1 ವಾರ 10 ದಿವಸ ಈ ರೀತಿ ಅವಧಿ ಕೊಡಲಾಗ್ತದೆ. 10 ದಿವಸ ಒಳಗೆ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತೇಳಿ. ಯಾವುದು ಟ್ರಯಲ್ ಕೋರ್ಟ್ ಇದೆ, ಈಗ ಅದು ಕೇಸ್ ಕಮಿಟ್ ಆಗಿದೆ, ಸೆಷನ್ಸ್ ಕೋರ್ಟಿಗೆ ಹೋಗಿದೆ. JMFC ACM ಕೋರ್ಟಿಂದ ಸೆಷನ್ಸ್ ಕೋರ್ಟಿಗೆ ಹೋಗಿದೆ. ಆದ್ದರಿಂದ ಆ ಕೋರ್ಟಿಗೆ ಅವ್ರು ಸರೆಂಡರ್ ಆಗಬೇಕು ಒಂದು 10 ದಿವಸ 15 ದಿವಸ ಅಂತ ಹೇಳಿ. ಈಗ ವಿನಯ್ ಕುಲಕರ್ಣಿಯವರ ಜಾಮೀನನ್ನು ಕ್ಯಾನ್ಸಲ್ ಮಾಡಿಯೂ ಸಹ ಅವರಿಗೆ 10 ದಿವಸ ಟೈಮ್ ಕೊಟ್ಟಿತ್ತು ಕೋರ್ಟು. 10 ದಿವಸದಲ್ಲಿ ನೀವು ಟ್ರಯಲ್ ಕೋರ್ಟಿಗೆ ಹಾಜರಾಗಬೇಕು ಅಂತೇಳಿ. ಅವರವರ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅವರ ಹೆಂಡತಿಯನ್ನು ಅವರ ಧಾರವಾಡ ಗ್ರಾಮೀಣ ಕ್ಷೇತ್ರದ ಸುತ್ತಿಸಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ನನ್ನ ಹೆಂಡತಿ ಮಾಡಿದೆ, ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ನೀವೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ಅವರು ಬಂದು ಅದರ ನಂತರ ಅವರು ಸರೆಂಡರ್ ಆಗಿರೋದು, ಮತ್ತು ಅವರು ಜೈಲಲ್ಲಿರೋದು. ಅದರಿಂದಾಗಿ ದರ್ಶನಿಗೆ ಅವರು ಪರಪರಾಗರ ಜೈಲಲ್ಲಿದ್ದರೆ ವಿನಯ್ ಕುಲಕರ್ಣಿ ಒಂದು ರೂಮ್ಮೇಟು. ಈಗಾಗಲೇ ಶಿಕ್ಷೆಗೆ ಗುರಿಯಾಗಿರುವಂಥ ಪ್ರಜ್ವಲ್ ರೇವಣ್ಣನು ರೂಮ್ಮೇಟು. ಅದರಿಂದಾಗಿ ಅಲ್ಲಿ ಆ ಲೆವೆಲ್ ಅವರೆಲ್ಲ ಇದ್ದಾರೆ, ಒಂದೇ
ಕ್ಯಾಟಗರಿ ಅವರು ಎಲ್ಲ ಇದ್ದಾರೆ, ರೇಪಿಸ್ಟ್ಗಳಿದ್ದಾರೆ, ಮರ್ಡರರ್ಸ್ ಇದ್ದಾರೆ, ಎಲ್ಲ ಒಟ್ಟಿಗೆ ಇದ್ದಾರೆ. ಆದರೆ ಎಲ್ಲರೂ ಹೈಫೈ ರೀತಿಯ ಅಪರಾಧಿಗಳು. ಅದರಿಂದಾಗಿ ಆ ರೀತಿಯ ಅಲ್ಲಿ ವ್ಯವಸ್ಥೆಗಳಿವೆ. ಆದ್ದರಿಂದಾಗಿ ಸುಪ್ರೀಂ ಕೋರ್ಟು ಈ ಕೇಸಿನಲ್ಲಿ ಮಾತ್ರ ಅಷ್ಟು ಸೀರಿಯಸ್ ಆಗಿ ತಗೊಂಡದ್ದು. ಸೀರಿಯಸ್ ಆಗಿ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತೇಳಿ ನೋಡಿ. ಮಧ್ಯಾಹ್ನದ 11:11 ಹೊತ್ತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆಗಿದೆ. ನಿಮಗೆ 12:12 1 ಗಂಟೆಯಲ್ಲಿ ಆ ಆದೇಶದ ಪ್ರತಿ ಪ್ರಿಂಟೌಟ್ ತೆಗೆದು ಅದಕ್ಕೆ ಜಸ್ಟಿಸ್ಗಳು ಇಬ್ಬರು ಸಹಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಟ್ರಯಲ್ ಕೋರ್ಟಿಗೆ ಅದನ್ನು ಮೇಲ್ ಮಾಡಿ ಟ್ರಯಲ್ ಕೋರ್ಟಲ್ಲಿ ಆ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಇಮಿಡಿಯೇಟು ವಾರಂಟ್ ಇಶ್ಯೂ ಮಾಡಿದೆ ಟ್ರಯಲ್ ಕೋರ್ಟು. ಮಧ್ಯಾಹ್ನದ ಹೊತ್ತಿಗೆ 1-2 ಗಂಟೆ ಹೊತ್ತಿಗೆ ವಾರಂಟ್ ಇಶ್ಯೂ ಆಗಿದೆ. ಇಮಿಡಿಯೇಟ್ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲಿ 7 ಮಂದಿ 7 ದಿಕ್ಕಲ್ಲಿದ್ದರು. ಇಮಿಡಿಯೇಟ್ ಪೊಲೀಸರು ಹಿಂದಿನ ದಿವಸವೇ ಮರುದಿವಸ ಜಡ್ಜ್ಮೆಂಟ್ ಅಂತಿತ್ತಲ್ಲ, ಆದ್ದರಿಂದ ಹಿಂದಿನ ದಿವಸವೇ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಏನು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರ ಲೊಕೇಶನ್ಗಳನ್ನು ಚೆಕ್ ಮಾಡಿದ್ರು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ. ನೋಡುವಾಗ 5 ಮಂದಿ ಬೆಂಗಳೂರು ಸುತ್ತಮುತ್ತ ಇದ್ರು, 2 ಚಿತ್ರದುರ್ಗದಲ್ಲಿ ಇದ್ರು. ಆಯ್ತಾ, ಅವರಿಬ್ರು ಚಿತ್ರದುರ್ಗದಲ್ಲಿ. ಆದ್ರಿಂದ ಇಲ್ಲಿ 5 ಮಂದಿ ಇಲ್ಲೇ ಇದ್ರಲ್ಲ. ದರ್ಶನ್ ಮಡಿಕೇರಿಯಲ್ಲಿ ಏನೋ ಇದ್ರು. ಅವ್ರಿಗೆ ಫೋನ್ ಮಾಡಿದಾಗ ನಾನು ಮಡಿಕೇರಿಯಲ್ಲಿದ್ದೆ, ನಾನು ನಾಳೆ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಆದರೆ ಮರುದಿವಸ ದರ್ಶನ್ ಏನು ಮಾಡಿದ್ರು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರು, ತಮಿಳುನಾಡು ಬಾರ್ಡರ್ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿಂದ ಬರುವಾಗ ಅವರು ಅರೆಸ್ಟ್ ಆದರು. ಆಯ್ತಾ, ಅಷ್ಟೊತ್ತಿಗೆ ಅಷ್ಟು 14ನೇ ಪ್ರದೋಷನನ್ನು ವಿದಿನ ಅರ್ಧ ಗಂಟೆ ಒಳಗೆ ಪೊಲೀಸರು ಸಂಜೆಯೊಳಗೆ ಅರೆಸ್ಟ್ ಆದರು. ಆದರೆ ಅಷ್ಟು ಬೇಗ ಬೆಳಿಗ್ಗೆ 11:00 ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಮಾಡಿದ ಕೂಡಲೇ ಪೊಲೀಸರು ಒಂದು ವ್ಯವಸ್ಥಿತವಾಗಿ ಕಾರ್ಯಾಚರಣೆ ನಡೆಸಿದ್ರು. ಅಂದರೆ ಸಂಜೆ 5 ಗಂಟೆ 6 ಗಂಟೆ ಒಳಗೆ ಎಲ್ಲರೂ 7 ಮಂದಿ ಅಕ್ಯೂಸ್ಗಳು ಅರೆಸ್ಟ್ ಆಗಿದೆ. 5 ಮಂದಿ ಅಕ್ಯೂಸ್ಗಳು, 2 ಸಂಜೆ ವೇಳೆಗೆ ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿದ್ರು. ಮತ್ತೆ ಅವ್ರು ರಾತ್ರಿ ಅವ್ರನ್ನ ಕರ್ಕೊಂಡು ಬಂದ್ರು, ಮರುದಿವಸ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಈಗ ಬೇರೆ ಕೇಸ್ಗಿಂತ ಈ ಕೇಸಲ್ಲಿ ಯಾಕೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು? ಅದೇ ಟೈಮ್ ಕೊಡ್ತಾರೆ, ಸರೆಂಡರ್ ಆಗ್ಬೇಕು, ಸಾಮಾನ್ಯವಾಗಿ ಟೈಮ್ ಕೊಡ್ತಾರೆ. ಆದ್ರೆ ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಟೈಮ್ ಕೊಟ್ಟರೆ ಈ ವ್ಯಕ್ತಿಗಳು ಪ್ರಭಾವಿಗಳು, ಹಣವಂತರು, ವ್ಯವಸ್ಥೆಯನ್ನೇ ಕೊಂಡುಕೊಳ್ಳುವ ಸಾಮರ್ಥ್ಯ ಇರುವವರು, ಅವರು ನಮ್ಮ ಕೈಗೆ ಸಿಗ್ಲಿಕ್ಕಿಲ್ಲ ಎನ್ನುವಂತಹ ಭಾವನೆ ಸುಪ್ರೀಂ ಕೋರ್ಟ್ನ ಜಡ್ಜಿಗಳಿಗೆ ಬಂದಿದೆ. 10 ದಿವಸದ ಟೈಮ್ ಕೊಟ್ಟರೆ ಏನು ಮಾಡ್ತಾರೆ ಅವರು? ಇದೇ ಸುಪ್ರೀಂ ಕೋರ್ಟಿಗೆ ಅವರು ಇನ್ನೊಂದು ರಿವಿಷನ್ ಪಿಟಿಷನ್ ಹಾಕ್ತಾರೆ. ರಿವಿಷನ್ ಪಿಟಿಷನ್ ಹಾಕಿದ್ರೆ ಆ ಬೆಂಚ್ ಬಿಟ್ಟು ಬೇರೆ ಬೆಂಚಿಗೆ ಹೋಗುತ್ತೆ. ಆ ಬೆಂಚಿನವರು ಆ ರಿವಿಷನ್ ಪಿಟಿಷನ್ ಅನ್ನು ವಿಚಾರಣೆಗೆ ತಗೊಂಡ್ರೆ ಅದರ ಮೇಲೆ ತೀರ್ಮಾನ ಆಗುವವರೆಗೆ ಇವರು ಹೊರಗೆ ಇರ್ತಾರೆ. ಕಾನೂನಲ್ಲಿ ನಿಮ್ಗೆ ಎಲ್ಲ ಅವಕಾಶಗಳಿವೆ, ಇಲ್ಲಂತ ಏನಿಲ್ಲ. ಟೈಮ್ ತಗೊಳ್ತದೆ, ಅದಕ್ಕೆ ಅವಕಾಶ ಕೊಡಲಿಲ್ಲ. ನೀವು ರಿವಿಷನ್ ಹೋಗ್ಬೇಕಾದ್ರೆ ಇದರ ಸರ್ಟಿಫೈಡ್ ಕಾಪಿ ತೆಗಿಬೇಕು. ನೀವು ಬೇರೆ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ. ಬೇರೆ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿಲ್ಲ. ಯಾಕಂದ್ರೆ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಯಾಕಂತಂದ್ರೆ ನ್ಯಾಯಾಲಯದ ಮುಂದೆ ಹಾಜರಾಗಿರೋದು ಸೀನಿಯರ್ ಕೌನ್ಸಿಲ್ ಕಪಿಲ್ ಸಿಬಲ್ ಅವರು. ಅವರಿಗೊಂದು ಮರ್ಯಾದೆ ಪ್ರಶ್ನೆ. ನನ್ನ ಕ್ಲೈಂಟು ಜೈಲಿಗೆ ಹೋಗ್ತಾ ಇದ್ದಾರೆ, ನಾವು ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವರೇ ಎಲ್ಲ ಸೇರಿ ಅವತ್ತು ಸಂಸತ್ ಭವನಕ್ಕೆ ನುಗ್ಗಿದ ಅಪರಾಧಿಯನ್ನು ಬಚಾವ್ ಮಾಡಲಿಕ್ಕೆ ಮಧ್ಯರಾತ್ರಿ ವೇಳೆ ಸುಪ್ರೀಂ ಕೋರ್ಟ್ನ ಬಾಗಿಲು ತೆಗೆಸಿದವರು. ಸುಪ್ರೀಂ ಕೋರ್ಟಲ್ಲಿ ಆಗಲಿ ಹೈಕೋರ್ಟ್ ಆಗಲಿ ಸೀನಿಯರ್ ಕೌನ್ಸಿಲ್ಗಳು ಅಡ್ವೊಕೇಟ್ಗಳಂದ್ರೆ ಅವರಿಗೆ ಆ ರೀತಿಯ ಮರ್ಯಾದೆ ಇರ್ತದೆ. ಅವರು ರಾತ್ರಿ ಬಂದು ಮ್ಯಾಜಿಸ್ಟ್ರೇಟ್ರ ಮನೆಗೆ ನುಗ್ಗಿದ್ರು, ಮ್ಯಾಜಿಸ್ಟ್ರೇಟ್ ಬಾಗಿಲು ತೆಗಿಲೇಬೇಕು. ಅವರ ಏನು ವಾದ ಇದೆ ಅದನ್ನು ಆಲಿಸಬೇಕು. ಈ ರೀತಿಯಲ್ಲಿ ಇದೆ ಸರ್. ಈಗ ಆಲ್ರೆಡಿ ದರ್ಶನ್ ಅವರು ಅರೆಸ್ಟ್ ಆಗಿದೆ. ಇನ್ನೆಷ್ಟು ದಿವಸ ಜೈಲಲ್ಲಿ ಇರಬೇಕಾಗ್ತದೆ, ಅಥವಾ ಏನಾದ್ರೂ ಮುಂದೆ ಮತ್ತೆ ಅವರು ಜಾಮೀನಿಗೆ ಅರ್ಜಿ ಹಾಕ್ಬೋದು? ಎಷ್ಟು ದಿವಸದ ಬಳಿಕ ಹಾಕ್ಬೋದು? ಏನಾಗ್ತದೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಆದ ಮೇಲೆ
ಒಮ್ಮೆ ಬೇಲ್ ಕ್ಯಾನ್ಸಲ್ ಆದ ಮೇಲೆ ಮತ್ತೆ ನೀವು 6 ತಿಂಗಳು ಬೇಲ್ ಅಪ್ಲಿಕೇಶನ್ ಹಾಕುವಾಗಿಲ್ಲ. 6 ತಿಂಗಳು ಒಳಗಿರ್ಬೇಕು. 6 ತಿಂಗಳು ಒಳಗಿರಬೇಕು. ಅಲ್ಲಿವರೆಗೆ ಬೇಲ್ ಅಪ್ಲಿಕೇಶನ್ ಹಾಕುವಾಗಿಲ್ಲ. ಅದಿದ್ದಾಗ 6 ತಿಂಗಳ ನಂತರ ಪುನಃ ಅವರು ಬೇಲ್ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ 6 ತಿಂಗಳು ಪಕ್ಕ ಎಲ್ಲಿ ಹಾಕಬೇಕು? ಟ್ರಯಲ್ ಕೋರ್ಟಲ್ಲಿ ಹಾಕಬೇಕು. ಟ್ರಯಲ್ ಕೋರ್ಟಲ್ಲಿ ಹಾಕಿ 1 ತಿಂಗಳು ಆ ಬೇಲ್ ಅಪ್ಲಿಕೇಶನ್ ಒಯ್ದಾಡ್ತಾ ಇರ್ತದೆ. ಅದರ ನಂತರ ಅದು ರಿಜೆಕ್ಟ್ ಆಗ್ತದೆ ಸಹಜ. ಮತ್ತೆ ಹೈಕೋರ್ಟಿಗೆ ಹೋಗಬೇಕು. ಹೈಕೋರ್ಟು ಹೋಗುವಂಥ ಸಂದರ್ಭದಲ್ಲಿ ಈಗ ಏನಾಗಿದೆ ಆ ಪ್ರಕರಣದಲ್ಲಿ ಅಂತ ಹೇಳಿದರೆ, ಅದು ಕೇಸು ಹೇಗೂ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಆಗಿದೆ. ಸೆಷನ್ಸ್ ಕೋರ್ಟಲ್ಲಿ ಇನ್ನೂ ಇರೋದು ಆರೋಪವನ್ನು ನಿಗದಿ ಮಾಡುವಂಥ ಸಮಯ. ಯಾಕಂದರೆ ಚಾರ್ಜ್ ಮಾಡುವುದು ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ಚಾರ್ಜ್ ಮಾಡ್ತಾರೆ. ಯಾಕಂದರೆ ಎಲ್ಲ ಆರೋಪಿಗಳು 17 ಆರೋಪಿಗಳು ನಿಲ್ಲಿಸ್ತಾರೆ. ಎಲ್ಲರೂ ಜೈಲೊಳಗೆ ಇರ್ತಾರೆ. ಇಲ್ಲಾಂದರೆ ಜಾಮೀನಲ್ಲಿ ಹೊರಗಿದ್ದವರು ಸಹ ಅವರು ಸೇರಿಸಿಕೊಂಡು ಎಲ್ಲ ನಿಲ್ಲಿಸ್ತಾರೆ. ಆಗ ಜಡ್ಜಿ ಕೇಳ್ತಾರೆ ಅವರ ಹತ್ರ, ನಿಮ್ಮ ಮೇಲೆ ಇಂತಿಂಥ ಆರೋಪಗಳಿವೆ, ನೀವು ಅದನ್ನು ಒಪ್ಪಿಕೊಳ್ತೀರಾ ಅಂತೇಳಿ. ನಾವು ತಪ್ಪು ಮಾಡಲಿಲ್ಲ ಅಂತೇಳಿ ಅವರು ಹೇಳ್ತಾರೆ. ಆಗ ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಅದರ ನಂತರ ಸಾಕ್ಷಿದಾರರಿಗೆ ಸಮನ್ಸ್ ಆಗುವುದು. ಸಾಕ್ಷಿದಾರರಿಗೆ ಸಮನ್ಸ್ ಆಗೋದು ನಂತರ. ಈ ಚಾರ್ಜ್ ಆದ ಮೇಲೆ 1 ದಿವಸಕ್ಕೆ ಅದಕ್ಕೊಂದು ಹೆಸರಿದೆ, ಒಂದು ಮೀಟಿಂಗ್ ಮಾಡ್ತಾರೆ. ಆರೋಪಿ ಪರ ವಕೀಲರು, ಸರ್ಕಾರಿ ಪರ ವಕೀಲರು ಮತ್ತು ಜಡ್ಜ್ 3 ಮಂದಿ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಒಂದು ಚಾರ್ಜ್ ಶೀಟಲ್ಲಿ ಒಂದು 200-300 ಮಂದಿ ವಿಟ್ನೆಸ್ಗಳಿರ್ತಾರೆ ಅಂತ ಇಟ್ಕೊಳ್ಳಿ. ಎವಿಡೆನ್ಸ್ಗಳು ಬೇರೆ, ವಿಟ್ನೆಸ್ಗಳಿರ್ತಾರೆ ಅಂತ ಇಟ್ಕೊಳ್ಳಿ. ವಿಟ್ನೆಸ್ಗಳಿರ್ತಾರೆ. ಆ ವಿಟ್ನೆಸ್ಗಳು ಎಷ್ಟು ಮಂದಿಯನ್ನು ನಾವು ವಿಚಾರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗೋದಲ್ಲಿ, ಎಷ್ಟು ಮಂದಿಗೆ ಸಮನ್ಸ್ ಕಳಿಸಬೇಕು ಅಂತೇಳಿ. ಸಾಮಾನ್ಯವಾಗಿ ಅರ್ಧದಷ್ಟು ಜನರ ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಅದಷ್ಟು ಮಂದಿ ವಿಚಾರಣೆ ಕಳಿಸ್ತಾರೆ. ಮತ್ತೆ ಅದರ ನಂತರ ಡೇಟ್ ಫಿಕ್ಸ್ ಆಗ್ತದೆ, ಇಷ್ಟು ದಿವಸ ಅಂತ ಹೇಳಿ ಕಂಟಿನ್ಯೂಟಿ ಡೇಟ್ ಕೊಡುವಂಥದ್ದು. ಎವ್ರಿ ಡೇ ಟ್ರಯಲ್ ಮಾಡುವಂಥದ್ದು ಇದೆ. ಈ ಕೇಸನ್ನು ಮೋಸ್ಟ್ಲಿ ಎವ್ರಿ ಡೇ ಟ್ರಯಲ್ ಮಾಡ್ಬೋದು. ಸರ್, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತುಕತೆ ನಡೆಸೋಣ. ಒಂದು ಬ್ರೇಕ್ ಅನ್ನು ತಗೊಂಡು ಕಂಟಿನ್ಯೂ ಮಾಡೋಣ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU
is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿಗೆ ನಾವು ಬ್ರೇಕ್ಗಿಂತ ಮೊದಲು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗಿರೋ ಬಗ್ಗೆ ಮಾತಾಡ್ತಿದ್ವಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದೆ. ಮತ್ತೊಮ್ಮೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಆಗ್ತದ ಅನ್ನೋದು ಒಂದ್ಸಲ ರದ್ದಾದ ರಿವಿಷನ್ ಪಿಟಿಷನ್ ಹಾಕಬಹುದು, ಹಾಕಬಾರ್ದು ಅಂತೇನಿಲ್ಲ. ಆದ್ರೆ ಆ ರಿವಿಷನ್ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ತಗೊಳ್ತದೆ ಎನ್ನುವಂತ ಧೈರ್ಯ ಇಲ್ಲ. ಹಾಕಬಹುದು, ಹಾಕಬಾರ್ದು ಅಂತೇನಿಲ್ಲ. ಒಂದು ಜಜ್ಮೆಂಟ್ ಅನ್ನು ನೀವು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಲಿಕ್ಕೆ ಆಗ್ತಾ ಇದೆ. ಆದರೆ ಜಜ್ಮೆಂಟಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅವರು ಯಾಕೆ ನಾನು ಹೈಕೋರ್ಟ್ ತೀರ್ಪನ್ನು ರದ್ದು ಮಾಡಿದ್ದೇನೆ ಅನ್ನೋದಕ್ಕೆ ವಿವರವಾಗಿ ಬರೆದಿದ್ದಾರೆ. ಅದರಲ್ಲಿ ಯಾವೆಲ್ಲ ಅಂಶಗಳನ್ನು ಅವರು ಉಲ್ಲೇಖಿಸಿದ್ದಾರೋ ಅದರ ಮೇಲೆ ನೀವು ರಿವಿಷನ್ ಪಿಟಿಷನ್ ಹಾಕಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದಮೇಲೆ ಅದನ್ನು ನೀವು
ದಿಸ್ ಇಸ್ ಪೀಠ, ಅದನ್ನ ನೀವು ಫುಲ್ ಬೆಂಚಿಗೆ ಕೊಂಡು ಹೋಗೋಕ್ಕೆ ಆಗಿಲ್ಲ. ಕ್ರಿಮಿನಲ್ ಪ್ರಕರಣವನ್ನು ನೀವು ಫುಲ್ ಬೆಂಚಿಗೆ ಕೊಂಡೋಗೋಗಲ್ಲ. ಆದ್ದರಿಂದಾಗಿ ನಿಮಗೆ ಅದೇ ಬೆಂಚಿನಲ್ಲಿ ರಿವಿಷನ್ ಪಿಟಿಷನ್ ಹಾಕಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಜಡ್ಜಿ ಆ ಸಂದರ್ಭದಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ, ಆ ನಿಮ್ಮ ಅಭಿಪ್ರಾಯದಲ್ಲಿ ಕೆಲವೊಂದು ಅಂಶಗಳಿವೆ, ನೀವು ಅದನ್ನು ಪರಿಗಣನೆ ತಗೊಳ್ಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಅಕ್ಯೂಸ್ಡ್ಗಳು ಒಟ್ಟಿಗೆ 17 ಮಂದಿ ಅಕ್ಯೂಸ್ಡ್ಗಳಿದ್ದಾರೆ. ಜಾಮೀನಾಗಿರೋದು 7 ಮಂದಿಗೆ ಮಾತ್ರ. 10 ಮಂದಿ ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಯಾಕಂದರೆ ಇದರಲ್ಲಿ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಬೇರೆ ಆರೋಪಿಗಳಿರ್ಬೋದು, ಇವರೆಲ್ಲ ನೇರ ಆರೋಪಿಗಳಲ್ಲ. ಇವರೆಲ್ಲ ಇದರಲ್ಲಿ ಕೋ ಅಕ್ಯೂಸ್ಡ್ಗಳು. ನೀವು ಪವಿತ್ರ ಗೌಡನ ಕಾರಣಕ್ಕಾಗಿ ಈ ಪ್ರಕರಣ ಆಗಿದೆ ಎನ್ನುವಂಥ ಕಾರಣಕ್ಕಾಗಿ ಪವಿತ್ರ ಗೌಡ A1, ದರ್ಶನ್ A2. ಆದರೆ ವಾಸ್ತವ ಆಗಲ್ಲ. ರೇಣುಕಾಸ್ವಾಮಿಯನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದವರೇ ಬೇರೆ, ಇಲ್ಲಿ ಪಟ್ನಗೆರೆ ಶೆಡ್ಡಿನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದವರೇ ಬೇರೆ. ಪವಿತ್ರ ಗೌಡ ಚಾರ್ಜ್ ಶೀಟ್ನ ಪ್ರಕಾರ ಕೇವಲ ಚಪ್ಪಲೆಯಲ್ಲಿ ಹೊಡೆದದ್ದು, ದರ್ಶನ್ ಕೈಯಿಂದ ಮತ್ತು ಕಾಲಿನಿಂದ ತುಳಿದದ್ದು. ಇಲ್ಲಿ ಯಾವುದೇ ರೀತಿಯ ಮಾರಕಾಯುಧಗಳು ಬಳಕೆ ಆಗಿಲ್ಲ, ಕಟ್ ಇಂಜುರೀಸ್ ಇಲ್ಲ. ಹೊಡೆತದ ಏಟಿನಿಂದಾಗಿ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದೇ ಇದ್ದ ಕಾರಣಕ್ಕಾಗಿ ಅಲ್ಲಿ ಡೆತ್ ಆಗಿದೆ. ಅದರಿಂದಾಗಿ ಇದು ಮರ್ಡರ್ ಆಗಿದೆ. ಮತ್ತೆ 7 ಮಂದಿಗಿಂತ ಜಾಸ್ತಿ ಮಂದಿ ಇದರಲ್ಲಿ ಸೇರಿದ್ದರಿಂದ ಇದು ಒಂದು ಮಾಬ್ ಲಿಂಚಿಂಗ್, ಗುಂಪು ಹಲ್ಲೆ. ಆದ್ರಿಂದ ಇದು ಈಗಿನ BNS ನಲ್ಲಿ 303 ಕ್ಲಾಸ್ 2 ಅಲ್ಲಿ ಬರ್ತದೆ. ಮಾಬ್ ಲಿಂಚಿಂಗ್ ಇದರಲ್ಲಿ ನಿಮಗೆ ಪ್ರೂವ್ ಆದರೆ ನೇರ ಜೀವವಾದಿ ಎಲ್ರಿಗೂ 17 ಮಂದಿಗೂ ಜೀವವಾದಿ ಕೊಡ್ಬೋದು. ಮಾಬ್ ಲಿಂಚಿಂಗು ಹಾಗೆ ಆಗಿದೆ. ಅದರಿಂದ ನೀವು ಇದರಲ್ಲಿ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು. ಆರೋಪಿಗಳ ಸ್ಟೇಟಸ್ ಅನ್ನು ಮತ್ತೆ ಅವರ ಹಿನ್ನೆಲೆಯನ್ನು, ದರ್ಶನ್ನ ಹಿನ್ನೆಲೆಯನ್ನು ಕೆದಕಲಿಕ್ಕೆ ಹೋದರೆ ದರ್ಶನ ಮೇಲೆ ಈಗಾಗಲೇ 3-4 ಕೇಸ್ಗಳಿವೆ. ಹೆಂಡತಿಗೆ ಹೊಡೆದು ಜೈಲಿಗೆ ಹೋದಂಥ ಪ್ರಕರಣ ಇದೆ, ಬೇರೆ ಬೇರೆ ಕೇಸುಗಳಿವೆ. ಅದನ್ನೆಲ್ಲ ಪರಿಗಣಿಸ್ತಾರೆ, ಕೋರ್ಟ್ ಪರಿಗಣಿಸ್ತದೆ. ಯಾಕಂದ್ರೆ ಈಸ್ ಎಬಿಚುವಲ್ ಕ್ರಿಮಿನಲ್ ಅಂತ, ಈಸ್ ಎಬಿಚುವಲ್ ಅಫೆಂಡರ್ ಅಂತ ಹೇಳಿದ ಕೂಡಲೇ ಕೋರ್ಟ್ ವೆರಿ ಸ್ಟ್ರಿಕ್ಟ್. ಯಾಕಂದರೆ ಅವನನ್ನು ಮತ್ತೆ ಜಾಮೀನಲ್ಲಿ ಬಿಟ್ಟರೆ ಅವ ಬೇರೊಂದು ಕ್ರೈಮ್ ಮಾಡಬಹುದು ಅಂತ. ಮತ್ತು ಸಹಜವಾಗಿಯೇ ಅಂತಹ ಒಂದು ಸಾರ್ವಜನಿಕವಾಗಿ ಪ್ರಭಾವ ಇರುವಂಥ ವ್ಯಕ್ತಿ ಜಾಮೀನಲ್ಲಿ ಹೊರಗಿದ್ದರಂತ ಕೂಡಲೇ ಆ ಪ್ರಕರಣದ ಸಾಕ್ಷಿದಾರರ ಮೇಲೆ ಪ್ರತ್ಯಕ್ಷ ಪ್ರಭಾವ ಅಲ್ಲ, ಪರೋಕ್ಷ ಪ್ರಭಾವ ಬೀರ್ತದೆ. ಸಹಜವಾಗಿ ಪವರ್ ಯೂಸ್ ಮಾಡಬಹುದು, ಪರೋಕ್ಷ ಪ್ರಭಾವ ಬೀರ್ತದೆ. ಈಗ ಒಬ್ಬ ಸಾಕ್ಷಿದಾರ ಇರ್ತಾರೆ ಅಂತ ಇಟ್ಕೊಳ್ಳಿ, ಹಲೋ ದರ್ಶನ್ನ ಕೇಸು, ನಾನು ಯಾಕೆ ದರ್ಶನ್ ಹೇಗೂ ಜಾಮೀನಾಗಿ ಹೊರಗಿದ್ದಾನೆಪ್ಪ, ನಾನು ಸಾಕ್ಷಿಯಲ್ಲಿ ಹೊರಗೆ ಬಂದಾಗ ನನ್ನನ್ನು ರೇಣುಕಾಸ್ವಾಮಿಯಾಗಿ ಎತ್ಕೊಂಡು ಹೋದ್ರೆ ಅನ್ನೋ ಭಯ ಇರ್ತದೆ ಅವರಿಗೆ. ಅದೇ ದರ್ಶನ್ ಒಳಗಿದ್ರೆ ಆ ಭಯ ಇಲ್ಲ, ನೀನು ಹೊರಗೆ ಬಂದ್ರಲ್ಲ ನನ್ನನ್ನು ಎತ್ಕೊಂಡು ಹೋಗುದು ಅಂತ ಹೇಳ್ತಾರೆ. ಅದೇ ಹೊರಗಿದ್ರೆ ಆ ಸಾಧ್ಯತೆಗಳು ಇದೆಯಲ್ಲ. ಆದ್ದರಿಂದ ಆ ರೀತಿಯ ಪ್ರಭಾವ, ಪರೋಕ್ಷ ಪ್ರಭಾವ ಇರ್ಬೋದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಜಾಮೀನು ಕ್ಯಾನ್ಸಲ್ ಮಾಡಿರೋದು. ಯಾಕಂದ್ರೆ ಇದು ಬೇರೆ ಬೇರೆ ಪ್ರಕರಣಗಳಿಗೆ ಒಂದು ಮೈಲ್ ಸ್ಟೋನ್, ಮೈಲಿಗಲ್ಲು ಆಗುವಂತಹ ಒಂದು ತೀರ್ಮಾನ ಬೇರೆ ಬೇರೆ ಪ್ರಕರಣಗಳಿಗೆ. ಎಲ್ಲ ಕೋರ್ಟುಗಳು ಇನ್ನೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಕೊಡುವಾಗ ಮೂರು ಬಾರಿ ಆಲೋಚನೆ ಮಾಡ್ತದೆ, ಮೂರು ಬಾರಿ ಆಲೋಚನೆ ಮಾಡ್ತದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನೆಲ್ಲ ಇದೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಆ ಗೈಡ್ಲೈನ್ಸ್ ಅನ್ನು ನಾವು ಪಾಲನೆ ಮಾಡಲೇಬೇಕು. ಆ ಗೈಡ್ಲೈನ್ಸ್ ಆಧಾರದಲ್ಲಿ ಇದಕ್ಕೆ ಜಾಮೀನು ಕೊಡಬೇಕಾ ಬೇಡವಾ ಅಂತೇಳಿ. ಆದ್ದರಿಂದ ಇನ್ನು ಮುಂದಕ್ಕೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅದು ಸಹ ಮರ್ಡರ್ ಕೇಸಿನಂತಹ ಪ್ರಕರಣಗಳಲ್ಲಿ ಒಳಗೊಂಡು ಜೈಲಿಗೆ ಹೋದರೆ ನೀವು ವಿಚಾರಣೆ ಮುಗಿಸಿಯೇ ಹೊರಗೆ ಬರುವುದು ಸೇಫು. ಈ ಹಿಂದೆ ಅವ್ರು ಜೈಲಲ್ಲಿದ್ದಾಗ ಅವರಿಗೆ ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು, ಸ್ಪೆಷಲ್ ಆಗಿ ನೋಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿದೆ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ಅನ್ನುವಂತ ಅದನ್ನು ಹೇಳಿದೆ. ನೋಡಿ, ನಿಮ್ಗೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಜೈಲಿನ ಒಳಗಿನ ವ್ಯವಸ್ಥೆಗಳು, ನಿಮಗೆ ಜೈಲನ್ನೇ ಕೊಂಡುಕೊಳ್ಳುವಂತಹ ತಾಕತ್ತಿದ್ದಂತಹ ಸಂದರ್ಭದಲ್ಲಿ ಜೈಲಿನ ಅಂತಹ ವ್ಯವಸ್ಥೆಗಳು ಆಗುತ್ತೆ. ನಾನು ನಿಮಗೆ ಸಣ್ಣ ಉದಾಹರಣೆ ಹೇಳ್ತೇನೆ. ಇದೇ ಮಂಗಳೂರು ಜೈಲಲ್ಲಿ
ಪಡಿಯೂರು ಸಾಧು ಶೆಟ್ಟಿ ವಿಚಾರಣಾಧೀನ ಕೈದಿಯಾಗಿದ್ದು. ಇಡೀ ಜೈಲೇ ಮ್ಯಾನೇಜ್ಡ್ ಅವರಿಗೆ. ಅಲ್ಲಿರುವ ಸಿಬ್ಬಂದಿಗಳು ಅವರು ಹೇಳಿದಾಗೆ ಕೇಳುವುದು, ಅಲ್ಲಿರುವ ಕೈದಿಗಳೆಲ್ಲ ಅವರೊಟ್ಟಿಗೆ ಇರುವುದು, ಅವರು ಏನು ಹೇಳ್ತಾರೆ ಅದೇ ಅಲ್ಲಿ ಇದಾಗುವುದು. ಇಲ್ಲಿ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರು. ಬಳ್ಳಾರಿ ಜೈಲಲ್ಲಿ ಇದು ನವರಾತ್ರಿ ಹಬ್ಬ ಆಚರಣೆ ಮಾಡಿದರು. ಎಲ್ಲ ಅವರೇ. ಯಾಕಂತ ಹೇಳಿದರೆ ಅವರು ತಿಂಗಳಿಗೆ ಇಷ್ಟು ಅಂತೇಳಿ ಫಿಕ್ಸೆಡ್ ಅಮೌಂಟ್ ಕೊಡ್ತಾಯಿದ್ರು ಜೈಲು ಸಿಬ್ಬಂದಿಗಳಿಗೆ. ತಿಂಗಳಿಗೆ ಇಷ್ಟು, ಅದು ಬುಕ್ಕುಡು. ಅವರನ್ನು ನೋಡಲಿಕ್ಕೆ ಯಾರು ಬಂದರೂ ನೇರ ಬಿಡಬೇಕು, ಎಂಟ್ರಿ ಇಲ್ಲ ಬಂದವನಿಗೆ. ಇಲ್ಲಾಂದರೆ ಜೈಲಲ್ಲಿ ಒಬ್ಬ ಕೈದಿಯನ್ನು ನೋಡಬೇಕಂತಾದರೆ ಅವರ ಸಂಬಂಧಿಕರಿಗೆ ಮಾತ್ರ ಅವಕಾಶ. ಇದು ಆ ರೀತಿಯಲ್ಲ ಫ್ರೀ ಇರೋದು. ಒಂದು 2 ವಾರ ವೆಲ್ನಾಕಲ್ಲಿ ಇರ್ತಿದ್ರು, 1 ವಾರ ಜೈಲಲ್ಲಿ ಇರ್ತಿದ್ರು, ಪುನಃ 2 ವಾರ ವೆಲ್ನಾಕಲ್ಲಿ ಇರ್ತಿದ್ರು. ಈ ರೀತಿಯ ಒಂದು ವ್ಯವಸ್ಥೆ ಇತ್ತು ಅವರಿಗೆ. ಅದು ಜೈಲಂತಲೇ ಹೆಸರಿಲ್ಲ. ಮನೆಯಿಂದ ಊಟ ತಿಂಡಿ ಬರ್ತಾ ಇತ್ತು, ಯಾಕಂದರೆ ಅದಕ್ಕೆ ಕೋರ್ಟ್ ಆರ್ಡರ್ ಇತ್ತು, ಅದು ಪ್ರಶ್ನೆ ಬೇರೆ. ಆ ರೀತಿ ಇತ್ತು. ಆ ಜೈಲನ್ನು ದುಡ್ಡಿದ್ದವರು ಆ ರೀತಿ ಮೇಂಟೈನ್ ಮಾಡ್ತಾರೆ. ಅದರಿಂದಾಗಿ ದರ್ಶನ್ ಸಹ ಜೈಲಲ್ಲಿ ಆ ರೀತಿ ಐಷಾರಾಮಿ ಬದುಕು ಮಾಡಿದ್ದು ಆ ರೀತಿಯಾಗಿ. ಇದೇ ಜಯಲಲಿತಾ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅದೇ ಜೈಲಲ್ಲಿ 5 ವರ್ಷ ಶಿಕ್ಷೆ ಅನುಭವಿಸಿದಾಗ ಶಶಿಕಲಾ ಅವರು 5 ವರ್ಷ ಶಿಕ್ಷೆ ಅನುಭವಿಸಿದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳಿತ್ತು ಅಲ್ಲಿ. ಆಯ್ತಾ? ಆಗಿನ ಜೈಲು DGR ಇದ್ರು, ಅವರು 2 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ರು ಆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ. ಅವರೇ 2 ಕೋಟಿ ತಗೊಂಡಿದ್ದಾರೆ, ಅವರ ಕೆಳಗಿನ ಅವರು ಎಷ್ಟು ಕೋಟಿ ತಗೊಂಡಿದ್ದಾರೆ? ಅಂದ್ರೆ ಇದೆಲ್ಲ ಅವರಿಗೆ ಶಿಕ್ಷೆ ಅಲ್ಲ ಅಂತ. ಶಿಕ್ಷೆ ಅಲ್ಲ, ರೆಸಾರ್ಟ್ಗಳಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ. ಆಯ್ತಾ? ಬಹುತೇಕ ಕೈದಿಗಳು ಏನು ಮಾಡ್ತಾರೆ ಅಂತ, ಬೆಂಗಳೂರಲ್ಲಿ ಇದ್ರೆ ಸೀದಾ ವಿಕ್ಟೋರಿಯಾ ಆಸ್ಪತ್ರೆ ಕೈದಿ ವಾರ್ಡಿಗೆ ಹೋಗ್ತಾರೆ. ಮಂಗಳೂರಲ್ಲಿ ಇದ್ರೆ ಮಂಗಳೂರು ವೆಲ್ನಾಕನ್ ಸೆಲ್ಲಿಗೆ ಹೋಗ್ತಾರೆ. ಅಷ್ಟವರೆಗೆ ಇಲ್ಲದಂತ ರೋಗಗಳು ಆ ಟೈಮಲ್ಲಿ ಎಲ್ಲ ಬರ್ತದೆ. ಶಿವಮೊಗ್ಗದಲ್ಲಿದ್ರೆ ಮೆಗ್ಗಾನ್ ಆಸ್ಪತ್ರೆಗೆ ಹೋಗ್ತಾರೆ. ಈಗ ಇದೇ ದರ್ಶನ್ ಲಾಸ್ಟ್ ಟೈಮ್ ಅವರು ಒಂದು ಆರೋಗ್ಯದ ನೆಪ ಒಡ್ಡಿ ಹೊರಗಡೆ ಬಂದಿದ್ದಾರೆ. ಈಗ ಮತ್ತೆ ಅದೇ ರೀತಿ ಇನ್ನೊಂದು ಆರೋಗ್ಯದ ಸಮಸ್ಯೆಗಳನ್ನ ನೆಪ ಒಡ್ಡಿ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಥಳೀಯ ಕೋರ್ಟು ಇದನ್ನು ಕನ್ಸಿಡರ್ ಮಾಡುವುದಿಲ್ಲ. ಸ್ಥಳೀಯ ಕೋರ್ಟು ಕನ್ಸಿಡರ್ ಮಾಡುದು. ಯಾಕಂತ ಹೇಳಿದ್ರೆ ಈಗ ಅವರು ಆ ACM ನ್ಯಾಯಾಲಯದ ವ್ಯಾಪ್ತಿಯ ಒಳಗಿದ್ದಾರೆ. ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿಲ್ಲ, ಪರಪ್ಪನಗರ ಜೈಲಲ್ಲಿ ಇಟ್ಟಿದ್ದಾರೆ. ಅವರು ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿದ್ದಾರೆ. ಇನ್ನು ಅವರು ಏನು ರಿಲೀಫ್ ಕೇಳುವುದಿದ್ರು ಅವರು ಆ ನ್ಯಾಯಾಲಯದಲ್ಲೇ ಕೇಳಬೇಕು. ಮೆಡಿಕಲ್ ಗ್ರೌಂಡಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಜೈಲ್ ಸೂಪರ್ಡೆಂಟು ಕೋರ್ಟಿಗೆ ಅರ್ಜಿ ಹಾಕಬೇಕು. ಹೀಗೆ ಇದೆ ಅವರಿಗೆ, ನಾವು ಮೆಡಿಕಲ್ ಗ್ರೌಂಡಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತೇಳಿ. ಆಗ ಜೈಲು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಜೈಲಲ್ಲಿ ಆಸ್ಪತ್ರೆ ಇದೆ, ಪರಪ್ಪನಗರ ಜೈಲಲ್ಲಿ ಒಂದು ಹಾಸ್ಪಿಟಲ್ ಇದೆ. ಎಲ್ಲ ದೊಡ್ಡ ಮಟ್ಟದ ಟ್ರೀಟ್ಮೆಂಟ್ ಇಲ್ಲ, ಸಾಮಾನ್ಯವಾದ ಟ್ರೀಟ್ಮೆಂಟ್ಗಳು ಆ ಜೈಲಲ್ಲಿ ಇದೆ. ಆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ನಿಮಗೆ ಬೇರೆ ರೀತಿಯ ರೋಗ ಅಲ್ಲ ಅದು. ಬೆನ್ನು ನೋವು, ಬೆನ್ನು ನೋವಿಗೆ ಬೇಕಿರುವುದು ನಿಮಗೆ ಫಿಸಿಯೋಥೆರಪಿ ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ರೆಸ್ಟ್ ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ಗಳನ್ನು ಕೊಡೋದು, ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ. ಅವರನ್ನು ಅಲ್ಲಿಂದ ನೀವು BGS ಹಾಸ್ಪಿಟ್ಲು ಈಗ ಶಿಫ್ಟ್ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ, ಕೋರ್ಟ್ ಆರ್ಡರ್ ಆಗಬೇಕು. ಯಾಕಂದರೆ ಅವರ ಡಾಕ್ಟ್ರು ಇರುವಂಥ ಹಾಸ್ಪಿಟ್ಲು, ಅವರನ್ನು ಇಷ್ಟರವರೆಗೆ ಟ್ರೀಟ್ ಮಾಡಿದಂಥ ಡಾಕ್ಟ್ರು ಇಂಥ ಹಾಸ್ಪಿಟ್ಲಲ್ಲಿ ಇರೋದು, ಅದು ಅವರಿಂದಲೇ ಟ್ರೀಟ್ಮೆಂಟ್ ತಗೊಳ್ಬೇಕಂತ ಹೋದಾಗ ಆ ಡಾಕ್ಟ್ರಿಗೆ ಈ ಜೈಲಿನ ಡಾಕ್ಟ್ರು ರೆಫರ್ ಮಾಡಬೇಕು. ಆ ರೆಫರೆನ್ಸ್ ಲೆಟ್ರನ್ನು ಕೋರ್ಟು ಕನ್ಸಿಡರ್ ಮಾಡಬೇಕು. ಆಗ ಕೋರ್ಟ್ ಏನು ಮಾಡ್ತಾರೆ, ಅವರ ಖರ್ಚಲ್ಲಿ, ಕೈದಿಯ ಖರ್ಚಲ್ಲೇ ಅವರ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಂದರೆ ಆರ್ಡರ್ ಮಾಡಿದರೆ ಅವರನ್ನು ಆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೋದು. ಅವರಿಗೆ ಸೂಕ್ತ ಬಂದೋಬಸ್ತು ವ್ಯವಸ್ಥೆ ಮಾಡಬೇಕು. ಆ ಬಂದೋಬಸ್ತಿನ ಖರ್ಚನ್ನು ಸಹ ಕೈದಿ ನೋಡ್ಕೋಬೇಕು, ಬಂದೋಬಸ್ತು ಖರ್ಚು ಸಹ ಕೈದಿ ನೋಡ್ಕೊಳ್ಬೇಕು. ಆ ರೀತಿಯಾಗಿ ಆರ್ಡರ್ ಮಾಡ್ಬೋದು. ಆದರೆ ಈ ಕೇಸಿನಲ್ಲಿ ಅಂಥ ಅವಕಾಶಗಳು ಅತ್ಯಂತ ಕ್ಷೀಣ. ಈಗ ದರ್ಶನ್ ಓದಿರುವಂತದ್ದು ಪರಪ್ಪನ ಅಗ್ರಹಾರದಲ್ಲಿ, ಮುಂದೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಚಾನ್ಸಸ್ ಇದೆಯಾ? ಅಲ್ಲೇ ಇರ್ತಾರೆ, ಅಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಯಾಕಂತಂದ್ರೆ ಇನ್ನು ಕೆಲವೇ ಒಂದು ತಿಂಗಳ ಒಳಗೆ ಆ ಕೇಸು ಟ್ರಯಲ್ಗೆ ಬರುತ್ತೆ.
ಟ್ರಯಲ್ಗೆ ಬರುವಾಗ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ಇಲ್ಲದೊಮ್ಮೆ ಜಡ್ಜು ಫಿಸಿಕಲಿ ಹಾಜರುಪಡಿಸ್ಲಿಕ್ಕೂ ಹೇಳ್ಬೋದು. ಫಿಸಿಕಲಿ ಹಾಜರುಪಡಿಸ್ಬೇಕು ಸೂರ್ಯನ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಕೆಲವು ಪ್ರಮುಖ ಸಾಕ್ಷಿಗಳಿದ್ದಾರೆ. ಈ ಪ್ರಮುಖ ಸಾಕ್ಷಿಗಳಿರುವಂತಹ ಸಂದರ್ಭದಲ್ಲಿ ಆರೋಪಿಗಳನ್ನು ಸಾಲಾಗಿ ನಿಲ್ಲಿಸಿ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಹೇಳ್ತಾರೆ. ದರ್ಶನನ್ನು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಕೇಳುವಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ಈಸ್ ಸೆಲೆಬ್ರಿಟಿ. ಆದ್ರೆ ಬೇರೆ ಬೇರೆ ಆರೋಪಿಗಳನ್ನು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಫಿಸಿಕಲಿ ಅವರು ಕೋರ್ಟ್ನ ಒಳಗೆ ಇರಬೇಕಾಗುತ್ತದೆ. ಮತ್ತೆ ಬೇರೆ ಟ್ರಯಲ್ ಸಂದರ್ಭದಲ್ಲಿ, ಬೇರೆ ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದು ಮಾಡಬಹುದು. ಆದರೆ ಇದು ಸಹಜವಾಗಿ ನನ್ನ ಅಂದಾಜಿನಿಂದ 6 ತಿಂಗಳಿಂದ 8 ತಿಂಗಳ ಒಳಗೆ ಈ ಕೇಸು ಟ್ರಯಲ್ ಮುಗಿಬಹುದು, ಜಡ್ಜ್ಮೆಂಟ್ ಬರ್ಬೋದು ಅಂತೇಳಿ. ಆದ್ರೆ ಈಗ ಕೆಲವು ಈ ಚಿತ್ರ ನಿರ್ಮಾಪಕರು ಹೇಳುದೇನಂತ ಹೇಳಿದ್ರೆ, ದರ್ಶನ್ ಬೇಗ ಬಿಡುಗಡೆ ಆಗದಿದ್ದರೆ ಸರ್ಕಾರಕ್ಕೆ ನಷ್ಟ ಅಂತ. ಆದ್ರೆ ಯಾರು ಕೂಡ ದರ್ಶನ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾನೆ ಇಲ್ಲ. ಯಾಕೆ ನೋಡಿ, ದರ್ಶನ್ ಇಸ್ ಎ ಸಿನಿಮಾ ಸ್ಟಾರ್. ದರ್ಶನ್ ಅವರ ಸಿನಿಮಾ ರಿಲೀಸ್ ಆದ್ರೆ ಒಂದು 10 ವಾರ 15 ವಾರ ಓಡ್ತದೆ, ಬೇಕಾದಷ್ಟು ಕಲೆಕ್ಷನ್ ಆಗತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಈ ರೀತಿಯಾಗಿ ಸರ್ಕಾರಕ್ಕೆ ನಷ್ಟ ಅಂತೇಳಿ ಅವರು ಹೇಳೋದು. ಆದರೆ ಒಬ್ಬ ಸರ್ಕಾರಕ್ಕೆ ಆದಾಯ ತಂದು ಕೊಡ್ತಾನಂತ ಹೇಳಿಕೊಂಡು ಒಬ್ಬ ತಪ್ಪು ಮಾಡಿದವನನ್ನು ಶಿಕ್ಷಿಸದೆ ಬಿಡ್ಲಿಕ್ಕೆ ಸಾಧ್ಯ ಆಗ್ತದ? ಆಗುವುದಿಲ್ಲ. ಅದರಿಂದಾಗಿ ಅದು ನಮ್ಮ ಕಾನೂನು ವ್ಯವಸ್ಥೆಗೆ ಅಪಚಾರ ಮಾಡಿದಾಗೆ. ಅದರಿಂದ ಅಂತ ವಾದಕ್ಕೆ ಬೆಂಬಲ ಸಿಕ್ಕುವುದಿಲ್ಲ. ಹೇಳಬಹುದು, ದರ್ಶನ್ ಜೈಲಿನಿಂದ ಒಂದು ಕಡಿಮೆ 100 ಕೋಟಿ ರೂಪಾಯಿ ನಷ್ಟ ಆಯ್ತು ಅಂತ ಹೇಳಿ. ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನು ಅನ್ಯಾಯವಾಗಿ ಸಿಕ್ಕಿಸಿ ಹಾಕಿದ್ರು ಅಂತ ಹೇಳಿ. ಸಿಕ್ಕಿಸಿ ಹಾಕಿದ್ರೆ ಪ್ರಶ್ನೆ ಬೇರೆ. ನಿಮಗೆ ಪ್ರತ್ಯಕ್ಷ ಸಾಕ್ಷಿಗಳಿವೆ ಇದರಲ್ಲಿ. ದರ್ಶನೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಇಲ್ಲದೆ ಬೆಂಗಳೂರಿನಲ್ಲಿರುವ ದರ್ಶನಿಗೂ ಚಿತ್ರದಲ್ಲಿರುವ ರೇಣುಕಾಸ್ವಾಮಿಗೂ ಏನು ಹಾಗಂತ ಹೇಳಿ ರೇಣುಕಾಸ್ವಾಮಿ ಮಾಡಿದ್ದು ಏನು ಗಣಂದಾರಿ ಕೆಲಸ ಏನು ತಪ್ಪೇ, ಗಣಂದಾರಿ ಕೆಲಸ ಏನಲ್ಲ. ಆದ್ರೆ ಜೀವ ತೆಗೆಯುವಂತದ್ದು, ಕಾನೂನನ್ನು ಕೈಗೆತ್ತಿಕೊಳ್ಳುವಂತದ್ದು ಎಷ್ಟು ಸರಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅದೇ ವಿಚಾರವನ್ನು ಅಲ್ಲಿ ಸ್ಥಳೀಯ ಪೊಲೀಸ್ ಆಫೀಸರ್ಗಳಿಗೆ ಯಾರಿಗಾದ್ರೂ ಹೇಳ್ತಾ ಇದ್ರೆ ಅವರೇ ಕರೆಸಿ ಏನೋ ವಾರ್ನ್ ಮಾಡಿ ಅದನ್ನು ಕ್ಲೋಸ್ ಮಾಡಿಸ್ತಾ ಇದ್ರು. ದರ್ಶನ್ ಇನ್ವಾಲ್ವ್ ಆಗ್ಬೇಕು ಅಂತ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಪವಿತ್ರ ಗೌಡನಂತ ಒಂದು ನಟಿಗೆ ಆ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಒಂದು ವಿಕೃತಾನೆ. ಅದರಿಂದಾಗಿ ಅವನಿಗೆ ಒಂದು ಸ್ಥಳೀಯ ಪೊಲೀಸರಿಂದ ಹೇಳಿ ವಾರ್ನ್ ಮಾಡಿಸ್ತಾ ಇದ್ರೆ ಈ ವಿಷಯ ಆಗ್ತಾ ಇಲ್ಲ. ಅದಕ್ಕೆ ಆಕ್ಚುಲಿ ದರ್ಶನ್ ಎಂಟ್ರಿ ಆಗೋ ಅಗತ್ಯನೇ ಇರಲಿಲ್ಲ, ಪವಿತ್ರ ಗೌಡ ಅವರೇ ಹ್ಯಾಂಡಲ್ ಮಾಡಬಹುದಿತ್ತು. ಪವಿತ್ರ ಗೌಡನೇ ಹ್ಯಾಂಡಲ್ ಮಾಡಬಹುದಿತ್ತು. ಅದು ಏನಾಯ್ತು, ಪವಿತ್ರ ಗೌಡನಿಗೂ ಇದನ್ನು ಯಾವ ರೀತಿ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಅಲ್ಲ, ಅವರೇ ಕೇಸು ಹಾಕಿದ್ರೆ ಅಥವಾ ನನ್ನ ಮೇಲೆ ಈ ರೀತಿ ಆಗ್ತಿದೆ ಅಂತ ಹೇಳಿ ಐಡೆಂಟಿಫೈ ಆಗ್ಬೇಕಲ್ಲ. ಯಾಕಂದ್ರೆ ಫೇಕ್ ಐಡಿಯಲ್ಲಿ ಮಾಡಿದ್ದು, ಫೇಕ್ ಐಡಿಯ ಕಾನೂನಾತ್ಮಕವಾಗಿ ಹೋಗ್ಬೋದಿತ್ತಲ್ಲ ಸರ್, ಯಾರೇ ಮಾಡಿದಾರೆ ಅಂತ ಗೊತ್ತಾಗಿಲ್ಲ. ಅವರು ಅದರ ನಂತರ ಇವರು ಅದನ್ನು ಕಂಡು ಹುಡುಕಿದ್ದು. ನಿಮ್ಗೆ ಅದು ಸುಲಭ ಅಲ್ಲ. ನಿಮ್ಗೆ ಫೇಕ್ ಐಡಿಯಲ್ಲಿ ಯಾರಾದ್ರೂ ಕಮೆಂಟ್ ಮಾಡ್ತಾ ಇದ್ರೆ ಅದನ್ನ ಕಂಡು ಹುಡುಕುದು ಪೊಲೀಸರಿಗೆ ಅಷ್ಟು ಸುಲಭ ಏನಿಲ್ಲ. ಒಬ್ಬ ಅಧಿಕಾರಿ ಅದರ ಹಿಂದೆ ಸುಮಾರು 6 ತಿಂಗಳು ಕೆಲಸ ಮಾಡಬೇಕಾದಿತ್ತು ಆ ಫೇಕ್ ಐಡಿಯನ್ನು ಕಂಡು ಹಿಡಿಲಿಕ್ಕೆ, ಅದರ IP ಅಡ್ರೆಸ್ ಅನ್ನು ತೆಗಿಲಿಕ್ಕೆ. ಫೇಸ್ಬುಕ್ ಸಾಮಾನ್ಯ ಜನರ ವಿಷಯದಲ್ಲಿ ಕಷ್ಟ ಆಗಿರ್ಬೋದು, ಆದ್ರೆ ಸೆಲೆಬ್ರಿಟಿಗಳ ವಿಷಯ ಅಂದ್ರೆ ಪೊಲೀಸರ ವರ್ತನೆ ಅದೇ ಅಲ್ವಾ. ಪೊಲೀಸರಿಗೆ ದರ್ಶನ ಆದ್ರೂ ಒಂದೇ, ಈಚೆಗೆ ನಾರಾಯಣ ಆದ್ರೂ ಒಂದೇ, ಅವರಿಗೇನು ಬೇರೆ ಇಲ್ಲ. ಪೊಲೀಸೇ ಅವರೇನು ಅಲ್ಲಿ ಮೇಲೆ ಬಿದ್ದು ತನಿಖೆ ಮಾಡುವಂಥದ್ದು ಏನಿಲ್ಲ. ಅವರ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾರೆ. ಫೇಸ್ಬುಕ್ನಾಗೆ ಬರೀತಾರೆ, ರಿಮೈಂಡರ್ ಕಳಿಸ್ತಾರೆ, ಏನಾದ್ರು ಮಾಡ್ತಾರೆ. ಅಲ್ಲಿಂದ ಉತ್ತರ ಬಂದ ಮೇಲೆ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಹೊರತು ನಿಮಗೆ ಅದಕ್ಕಿಂತ ಮೇಲೆ ಏನು ಮಾಡ್ಲಿಕ್ಕೆ ಹೋಗುದಿಲ್ಲ ಅವರು. ಅಷ್ಟೇ ಆಗೋದು. ಇಲ್ಲದ್ರೆ ಅವರನ್ನು ಕೂರಿಸಿ ಒಂದು ಒಳ್ಳೆ ಪಾರ್ಟಿ ಕೊಟ್ಟು, ಇಲ್ಲ ಒಂದಿಷ್ಟು ಲಂಸಮ್ ದುಡ್ಡು ಕೊಟ್ಟು ಇದನ್ನು ಮಾಡಿ ಕೊಡ್ಲೇಬೇಕು ನಂಗೆ ಅಂತ ಹೇಳಿ ಪ್ರೆಷರ್ ಹಾಕಬೇಕು. ಇಲ್ಲದ್ರೆ ಅವರ ಹೈಯರ್ ಆಫೀಸರ್ ಹತ್ರ ಪ್ರೆಷರ್ ಹಾಕಿಸ್ಬೇಕು. ಈ ರೀತಿಯ ಕೆಲಸಗಳನ್ನು ಮಾಡಬೇಕು. ಆದರೆ ಏನಾಗ್ತದೆ, ಅವರಿಗೆ ದೈನಂದಿನ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಅವರು ಆಸ್ಥೆ ವಹಿಸುವುದರಿಂದ ಇದು ಕ್ರಿಮಿನಲ್ ಪ್ರಕರಣವಲ್ಲ, ಸಿವಿಲ್ ಪ್ರಕರಣ ಅಲ್ಲ. ಇದು ಸಿವಿಲ್ ನೇಚರ್ ಕ್ರಿಮಿನಲ್ ಪ್ರಕರಣ, ಗೊತ್ತಾಯ್ತಾ? ಆದ್ದರಿಂದ ಇದಕ್ಕೆ ಅಷ್ಟೊಂದು
ಗಂಭೀರವಾಗಿ ಅವರು ತಗೊಳ್ತಾ ಇರಲಿಲ್ಲ. ಅದಕ್ಕಾಗಿ ಪವಿತ್ರ ಗೌಡ ದರ್ಶನ್ಗೆ ಹೇಳಿ, ದರ್ಶನ್ನ ಫ್ರೆಂಡಿಗೆ ಹೇಳಿ, ಅವ ಒಂದು ಹುಡುಗಿಯ ಹೆಸರಲ್ಲಿ ಆ ಐಡಿಗೆ ಮೆಸೇಜ್ ಮಾಡಿ, ಅವ ರಿಟರ್ನ್ ಮೆಸೇಜ್ ಮಾಡಿ, ಅದರಿಂದ ನಂಬರ್ ಎಕ್ಸ್ಚೇಂಜ್ ಆಗಿ, ನಂಬರ್ ಸಿಕ್ಕಿ, ನಂಬರನ್ನು ಮತ್ತೆ ಐಡೆಂಟಿಫೈ ಮಾಡಿ ಯಾರ್ದು ಅಂತ ಹೇಳಿ ಮತ್ತೆ ರೇಣುಕಾಸ್ವಾಮಿಯನ್ನು ಐಡೆಂಟಿಫೈ ಮಾಡಿದ್ದು. ಅವರಿಗೆ ಯಾಕಂತ ಹೇಳಿ ದರ್ಶನ್ಗೆ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಇಡೀ ಸ್ಟೇಟ್ ವೈಡ್ ನೆಟ್ವರ್ಕ್ ಇತ್ತು. ಆ ನೆಟ್ವರ್ಕ್ ಅಲ್ಲಿ ಚಿತ್ರದುರ್ಗದವ್ರು ಅಂತ ಹೇಳಿದ ಮೇಲೆ ಚಿತ್ರದುರ್ಗದವ್ರಿಗೆ ಹೇಳಿದ್ದು ಇಂಥವ್ರನ್ನೊಂದು ಕರ್ಕೊಂಡು ಬನ್ನಿ ಅಂತ ಹೇಳಿ. ಅವ್ರು ಆರಾಮಾಗಿ ಕರ್ಕೊಂಡು, ಅವ್ರೇನು ಹೆಸರ್ಕೊಂಡು ಬಂದದಲ್ಲ, ಅವ್ರು ಆರಾಮಾಗಿ ಕರ್ಕೊಂಡು ನನಗೆ ಪವಿತ್ರ ಗೌಡನ್ನು ಮಾಡಿ ಬಿಡ್ಬೋದಿತ್ತು, ಅಥವಾ ಇವ್ರು ಕೊಲ್ಬೇಕು ಅಂತ ಮಾಡಿದ್ದಾರೋ ಮಾಡಿಲ್ವೋ, ಬಟ್ ಇಲ್ಲ, ಕೊಲ್ಬೇಕಂತಲ್ಲಿ ಮಾಡಿದ್ದು ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ಅವರ ಮೇಲೆ ಯಾವುದೇ ಸೀರಿಯಸ್ ಇಂಜುರೀಸ್ ಆಗಲಿಲ್ಲ, ವೆಪನ್ ಯೂಸ್ ಮಾಡಲಿಲ್ಲ, ಹೊಡೆದಿದ್ದಾರೆ, ತುಳಿದಿದ್ದಾರೆ, ಇದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ, ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೇವೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆದರೆ ಸಕಾಲದಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಪರಿಣಾಮವಾಗಿ ಅವ ಡೆತ್ ಆದ. ಡೆತ್ ಆದ ನಂತರ ಇವರು ಮಾಡಿದಂಥ ಆ ಮೂರ್ಖತನದ ಕೆಲಸಗಳಿದೆಯಲ್ಲ, ಅದು ಇವರಿಗೆ ಕೊಳ್ಳಿಗೆ ಸುತ್ತಿಕೊಂಡದ್ದು. ಒಂದು ಹೆಣವನ್ನು ಕೊಂಡೋಗಿ ಮೋರಿಗೆ ಬಿಸಾಡ್ತೀರಿ ಅಂತಾದ್ರೆ ರಾತ್ರೋರಾತ್ರಿ ಅದಕ್ಕಿಂತ ಹೀನ ಕೃತ್ಯ ಯಾವುದಿದೆ? ಅದೇ ಹೆಣವನ್ನು ಅಲ್ಲೇ ಇಟ್ಟು ಸ್ಥಳೀಯ ಪೊಲೀಸರಿಗೆ ಹೇಳುದು, ಸರ್ ಹೀಗಾಗಿದೆ, ನಮ್ಮ ಯಾರ್ಡಲ್ಲಿ ಯಾರೋ ಒಬ್ಬ ಬಂದು ಸತ್ತಿದ್ದಾನೆ ನೋಡಿ, ಯಾವ ಲಾರಿ ಅವನಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಯಾವ ಲಾರಿ ಅವನದು 600 ಲಾರಿ ಇತ್ತು ಅದರಲ್ಲಿ, ಯಾವ ಲಾರಿಯಲ್ಲಿ ಬಂದನ್ನೋದು ಗೊತ್ತಿಲ್ಲ. ತಪ್ಪೇ ಅಲ್ವಾ? ಏನೇ ಆಗಲಿ, ಯಾವ ಲಾರಿಯಲ್ಲಿ ಬಂದಂತ ಗೊತ್ತಿಲ್ಲ, ಹೀಗೆ ಬಿದ್ದಿದೆ ಅಂತ ಹೇಳಿದ್ರೆ ಪೊಲೀಸರು ತಗೊಂಡು ಹೋಗಿ ಅದನ್ನು ಮೋರ್ಚರಿಗೆ ಹಾಕ್ತಾ ಇದ್ರು, ಮತ್ತೆ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ರು. ಆದ್ರೆ ಅವನ ಮೈ ಮೇಲೆ ಇದ್ದಂತ ಗಾಯಗಳನ್ನು ನೋಡಿದಾಗ ಅದು ಕೊಲೆ ಅಥವಾ ಅದು ಗೊತ್ತಾಗತ್ತೆ. ಯಾಕೆ ಸೇಮ್ ಅಂಥದ್ದೇ ಒಂದು ಘಟನೆ ಇಲ್ಲಿ ನಮ್ಮ ಮರವೂರಲ್ಲಿ ಆಗಿತ್ತು, ಸೇಮ್ ಇಂಥದ್ದೇ ಘಟನೆ. ಆಯ್ತಾ, ಅವರನ್ನೊಂದು ಲಾರಿ ಅಡಿಯಲ್ಲಿ ಹಾಕಿ ಅದಕ್ಕೆ ಅದು ಕ್ಲೋಸ್ಡ್ ಲಾರಿ, ಆ ಲಾರಿ ಇದರಲ್ಲಿ ಹಾಕಿ ಹೊಡೆದು ಅದರಲ್ಲಿ ಹಾಕಿದ್ರು. ಅವ ರಾತ್ರಿ ಇಡೀ ನರಳ್ತಾ ಇದ್ದ. ಪೊಲೀಸರು ಬಂದ ಸಂದರ್ಭದಲ್ಲಿ, ಗಸ್ತಿಗೆ ಬಂದ ಸಂದರ್ಭದಲ್ಲಿ ನರಳೋದು ಕೇಳಿ ಅವರು ಹೋದದ್ದು. ಅವನನ್ನು ಮತ್ತೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ಗೆ ಸೇರಿಸಿತು. ಹಾಸ್ಪಿಟಲ್ ಡೆತ್ ಆದ, ಮರ್ಡರ್ ಕೇಸ್ ಆಯಿತು. ಹಾಗೆ ಅದರಲ್ಲಿ ಕೇಸುಗಳು ಪ್ರಮುಖ ಆರೋಪಿ ಸಿಗಲಿಲ್ಲ, ಮತ್ತೆಲ್ಲ ಕೆಲವು ಆರೋಪಿಗಳು ಸಿಕ್ಕಿದ್ರು. ಆ ರೀತಿಯೆಲ್ಲ ಆಗಿದೆ. ಅದರಿಂದಾಗಿ ನಿಮಗೆ ಆ ಸಂದರ್ಭದಲ್ಲಿ ಆ ಘಟನೆಗಳು ನಡೀತದೆ. ಮತ್ತೆ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ಇದೆಯಲ್ಲ, ಅದು ಅಕ್ಷಮ್ಯ. ಆ ರೀತಿಯಾಗಿ ಹ್ಯಾಂಡಲ್ ಮಾಡಬಾರ್ದಿತ್ತು, ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಿತ್ತು ಅದನ್ನು ಕಾಣ್ತದೆ. ಸರ್, ಏನೇ ಆದ್ರೂ ಕೂಡ ಕಾನೂನಿನ ಪ್ರಕಾರ ಎಷ್ಟೇ ದೊಡ್ಡವರಾದ್ರೂ ಕೂಡ, ಎಷ್ಟೇ ಹಣ ಇರಲಿ, ಸ್ಟಾರ್ ಆದ್ರೂ ಅಥವಾ ಸಾಮಾನ್ಯ ಮನುಷ್ಯರಾದ್ರೂ ಕೂಡ ಎಲ್ಲರೂ ಒಂದೇ. ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಸರ್, ಇಷ್ಟು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.